ಕೋವಿಡ್ ಲಾಕ್ಡೌನ್ನ ಬಿಡುವಿನ ವೇಳೆಯನ್ನ ಬಂಟ್ವಾಳದ ಕುಲಾಲ ಕುಂಬಾರ ಯುವ ವೇದಿಕೆಯ ತಂಡ ಸಜಿಪಮೂಡ ಗ್ರಾಮದ ಬಡ ಮಹಿಳೆಯೋರ್ವರಿಗೆ ಮನೆ ಪುನರ್ನವೀಕರಿಸಿಕೊಡುವ ಮೂಲಕ ಸದ್ಬಳಕೆ ಮಾಡಿಕೊಂಡಿದೆ. ಸ್ವಂತ ಮನೆ ಇದ್ರೂ ಬಾಡಿಗೆ ಮನೆಯಲ್ಲಿ ತನ್ನಿಬ್ಬರು ಮಕ್ಕಳೊಂದಿಗೆ ಕಷ್ಟದ ಜೀವನವನ್ನ ನಡೆಸುತ್ತಿದ್ದ ಕುಲಾಲ ಸಮುದಾಯದ ಮಹಿಳೆಗೆ ನೆರವಾಗುವ ಮೂಲಕ ಮಾನವೀಯತೆಯನ್ನ ಮೆರೆದಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಮಣಿನಾಲ್ಕೂರು ಗ್ರಾಮದ ಕುಂಟಾಲ್ಪಲ್ಕಿ ಎಂಬಲ್ಲಿ ಜೋಪಡಿಯಂತಹ ಬಾಡಿಗೆ ಮನೆಯಲ್ಲಿ ಕಮಲ ಎಂಬುವರು ಕೂಲಿ ಕೆಲಸ ಮಾಡಿಕೊಂಡು ತನ್ನಿಬ್ಬರ ಮಕ್ಕಳೊಂದಿಗೆ ಕಷ್ಟದ ಜೀವನವನ್ನ ನಡೆಸುತ್ತಿದ್ರು. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ ಸ್ಥಳೀಯ ಯುವಕರ ತಂಡ ಇವರಿಗೆ ನೆರವಾಗುವ ಉದ್ದೇಶದಿಂದ ಪರ್ಯಾಯ ಮನೆ ಕಲ್ಪಿಸುವ ಚಿಂತನೆಯಲ್ಲಿದ್ರು. ಈ ವಿಚಾರವನ್ನ ಬಂಟ್ವಾಳ ತಾಲೂಕು ಕುಲಾಲ ಕುಂಬಾರ ಯುವ ವೇದಿಕೆಯ ಅಧ್ಯಕ್ಷ ಸುಕುಮಾರ್ ಬಂಟ್ವಾಳ ಅವರ ಗಮನಕ್ಕೆ ತಂದಿದ್ರು. ವೇದಿಕೆಯ ಇತರ ಸದಸ್ಯರೊಂದಿಗೆ ಮಹಿಳೆಯನ್ನ ಭೇಟಿ ಮಾಡಿ ವಿಚಾರಿಸಿದಾಗ ಸಜಿಪಮೂಡ ಗ್ರಾಮದ ಕಂದೂರು ಬಳಿ ಸ್ವಂತ ಜಮೀನು ಹಾಗೂ ಮನೆಯಿದ್ದು ಅದು ಜೀರ್ಣಾವಸ್ಥೆಯಲ್ಲಿರುವ ಬಗ್ಗೆ ತಿಳಿದುಬಂತು. ತಕ್ಷಣ ಕಾರ್ಯಪ್ರವೃತ್ತರಾದ ಯುವ ವೇದಿಕೆಯ ಸದಸ್ಯರು ದಾನಿಗಳ ಸಹಕಾರದೊಂದಿಗೆ ಶ್ರಮದಾನದ ಮೂಲಕ ಮನೆಯನ್ನ ದುರಸ್ತಿಪಡಿಸಿಕೊಡುವ ಬಗ್ಗೆ ತೀರ್ಮಾನಿಸಿದ್ರು. ಕಳೆದ ಮೇ 7ರಂದು ಶ್ರಮದಾನ ಆರಂಭಿಸಿ ಸುಟ್ಟು ಹೋಗಿದ್ದ ಮನೆಯ ಮರದ ಚಾವಣಿಯನ್ನ ತೆರವುಗೊಳಿಸಿ ಮನೆ ಪರಿಸರವನ್ನ ಸ್ವಚ್ಛಗೊಳಿಸಿದ್ರು. ಮೇ 10ರ ಭಾನುವಾರ ಮತ್ತೆ ಯುವಕರ ತಂಡ ಶ್ರಮದಾನದ ಮೂಲಕ ಮನೆ ನವೀಕರಣ ಕೆಲಸ ಆರಂಭಿಸಿದೆ. ಇದೀಗ ಮನೆಯ ಚಾವಣಿ ದುರಸ್ತಿಯ ಜೊತೆಗೆ ಅಡುಗೆ ಕೋಣೆ ನಿರ್ಮಾಣ, ಕೊಠಡಿ ನಿರ್ಮಾಣ, ಶೌಚಾಲಯವನ್ನ ನಿರ್ಮಿಸಿಕೊಡಲು ಯೋಜನೆ ರೂಪಿಸಿದೆ. ಮನೆಯ ಹಿಂಭಾಗದಲ್ಲಿ ಪಂಚಾಂಗ ಹಾಗೂ ಶೌಚಾಲಯದ ಫಿಟ್ ನಿರ್ಮಾಣ ಕಾರ್ಯವನ್ನ ಭಾನುವಾರ ನಡೆಸಲಾಗಿದೆ. ಮಹಿಳೆಗೆ ಆರಂಭದಲ್ಲಿ ನೆರವು ನೀಡಲು ಮುಂದಾಗಿದ್ದ ಕುಂಟಲ್ಪಲ್ಕಿಯ ಯುವಕರ ತಂಡ 30,150 ರೂಪಾಯಿ ದೇಣಿಗೆ ಚೆಕ್ ಅನ್ನ ಹಸ್ತಾಂತರಿಸಿದೆ. ಜೊತೆಗೆ ಶ್ರಮದಾನದಲ್ಲೂ ಕೈ ಜೋಡಿಸಿದೆ. ನಾವು ಕೂಡಲೇ ಇಲ್ಲಿನ ಪಂಚಾಯತ್ ಅಧ್ಯಕ್ಷರಾದ ವಿಶ್ವನಾಥ್ ಬೆಳ್ಚಡನವರು ಮಾತನಾಡಿ ವಿಶ್ವನಾಥ್ ಬೆಳ್ಚಡನ ಮುಖಾಂತರ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಒಟ್ಟಿಗೆ ಮೊನ್ನೆ ಬಂದಿದ್ದರು. ಇವರ ಮುಖಾಂತರ ನಾವು ಮೊನ್ನೆ ಶ್ರಮದಾನದ ಮುಖಾಂತರ ಮೊದಲ ಶ್ರಮದಾನ ಮಾಡಿದ್ದೇವೆ. ಮೊದಲ ಶ್ರಮದಾನಕ್ಕೆ ನಮಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಒಂದು 25 ಸದಸ್ಯರು ನಮ್ಮ ಸದಸ್ಯರೇ ಭಾಗವಹಿಸ್ತಾರೆ ಹಾಗೂ ಸ್ಥಳೀಯರಿಂದ ಕೂಡ ನಮಗೆ ತುಂಬ ಸಹಕಾರ ಬಂದಿದೆ. ಒಂದು ಹೀಗೆ ಇರುವುದು ವ್ಯವಸ್ಥಿತವಾಗಿ ಇಲ್ಲದೆ ಮನೆ, ಯಾಕೆಂದರೆ ಒಂದು ರೂಮ್ ಮತ್ತು ಒಂದು ಅಡಿಗೆ ಕೋಣೆ ಮಾತ್ರ ಉಂಟು. ನಾವು ಒಂದು ಮೂಲಭೂತ ಸೌಕರ್ಯದೊಟ್ಟಿಗೆ ಅವರಿಗೆ ಮನೆ ಮಾಡಿಕೊಡಬೇಕೆಂಬ ಆಶಯದಲ್ಲಿ ಇವಾಗ ಒಂದು ಎಕ್ಸ್ಟ್ರಾ ರೂಮ್ ಮತ್ತು ಒಂದು ಸಣ್ಣ ಟಾಯ್ಲೆಟ್ ಬಾತ್ರೂಮ್ ಕೂಡ ಅಟ್ಯಾಚ್ ಆಗಿ ಮಾಡ್ತಾ ಇದ್ದೇವೆ. ನಿಜವಾಗಿ ಒಂದು ಅಂದಾಜು ಖರ್ಚು ನಮಗೆ ಒಂದು 70-80 ಸಾವಿರ ಅಂದಾಜು ಖರ್ಚು ಆಗ್ಬೋದು. ಎಲ್ಲ ದಾನಿಗಳ ಮುಖಾಂತರ ಹಾಗೂ ನಮ್ಮ ಸಂಘದ ಸದಸ್ಯರ ಮತ್ತು ಎಲ್ಲ ಶ್ರಮದಾನದ ಮೂಲಕ ಈ ವ್ಯವಸ್ಥೆಯನ್ನು ಮಾಡುವುದು ಅಂತ ನಾವೆಲ್ಲ ಅಭಿಪ್ರಾಯ. ಒಂದು ಬಾಡಿಗೆ ಮನೆಯಲ್ಲಿ ವಾಸ ಹೋಗ್ತಾ ಭಾರಿ ಕಷ್ಟ ಅವರ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದನ್ನು ನೋಡಿ ಅವರ ಮನೆ ಇದೆ ಅಂತ ಹೇಳಿದರು ಕೇಳುವಾಗ. ಅದು ಪಾಲು ಬಿದ್ದಿತ್ತು ಇಲ್ಲಿ ಸಜಿಪದ ಹತ್ತಿರ. ಅದನ್ನು ನಾವೊಂದು ಮಾಡಿಕೊಡುವ ಅಂತ ಎಲ್ಲ ಕುಲಾಲಿ ಯುವ ವೇದಿಕೆ ಬಂಟ್ವಾಳ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆವು ನಾವು, ಸುಕುಮಾರ್ ಅವರನ್ನು. ಆಗ ಅವರು ಹೇಳಿದರು ನಮ್ಮೊಟ್ಟಿಗೆ ಕೈ ಜೋಡಿಸಿ ನಾವು ಅದನ್ನು ಮಾಡಿಕೊಡ್ತೇವೆ ಅಂತ. ಆಗ ನಾವು ಅವರೊಟ್ಟಿಗೆಲ್ಲ ನಮ್ಮ ಅಲ್ಲಿಪಾದ ಯುವಕರು ಎಲ್ಲ ಒಟ್ಟು ಸೇರಿ ಅವರೊಟ್ಟಿಗೆ ಎಲ್ಲ ನಾವು ಸಹಾಯ ಮಾಡಿದೆವು. ಈಗ ಅವರು ಅದನ್ನು ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಕಮಲ ಅವರು ಸಜಿಪಮೂಡ ಗ್ರಾಮದ ಕಂದೂರಿನಲ್ಲಿ ತನ್ನ ತಾಯಿ ಮನೆಯವರ ಕಡೆಯಿಂದ ಸಿಕ್ಕಿದ್ದ 8 ಸೆನ್ಸ್ ಜಮೀನಲ್ಲಿ ಆಶ್ರಯ ಯೋಜನೆಯಡಿ ಸಣ್ಣ ಮನೆಯನ್ನ ಕಟ್ಟಿಕೊಂಡು ಪತಿಯ ಜೊತೆ ಜೀವನವನ್ನ ನಡೆಸುತ್ತಿದ್ರು. ಕಾಲಕ್ರಮೇಣ ಕುಡಿತದ ಚಟಕ್ಕೆ ಬಲಿ ಬಿದ್ದ ಪತಿ, ಪತ್ನಿ ಹಾಗೂ ಮಕ್ಕಳಿಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆಯನ್ನ ನೀಡುತ್ತಿದ್ರು. ಪತಿಯ ಕಿರುಕುಳವನ್ನ ಸಹಿಸಿಕೊಂಡು ಯಾತನಾಮಯ ಬದುಕನ್ನ ನಡೆಸುತ್ತಿದ್ದುದನ್ನು ಗಮನಿಸಿದ ಅವರ ಸಹೋದರಿ ಮಣಿನಾಲ್ಕೂರು ಗ್ರಾಮದ ಬಾಡಿಗೆ ಮನೆಯಲ್ಲಿ ವಾಸಿಸುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರು. ಮಕ್ಕಳೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಾ ಗೇರು ಬೀಜದ ಫ್ಯಾಕ್ಟರಿಯಲ್ಲಿ ಕೆಲಸ ನಿರ್ವಹಿಸುತ್ತಾ ಅಲ್ಪ ಆದಾಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸವನ್ನ ಮುಂದುವರಿಸಿಕೊಂಡು ಕಮಲ ಸಂಕಷ್ಟದ ಜೀವನವನ್ನ ನಡೆಸುತ್ತಿದ್ರು.
ಕಳೆದ 4-5 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ಕಮಲ ಅವರ ಯಾತನಾಮಯ ಬದುಕಿಗೆ ಬಂಟ್ವಾಳ ಕುಲಾಲ ಕುಂಬಾರರಾಯವ ವೇದಿಕೆ ಹಾಗೂ ಸ್ಥಳೀಯ ಯುವಕರ ತಂಡ ಮುಕ್ತಿ ನೀಡಿದೆ. ಮನೆ ಪುನರ್ ನವೀಕರಿಸಿಕೊಡುವ ಮೂಲಕ ಬಡ ಕುಟುಂಬಕ್ಕೆ ದಾರಿದೀಪವಾಗಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.